ಕಾರ್ಕಳ ನಗರದ ಪೆರುವಾಜಿಯ ನಾರಾಯಣಗುರು ಸಭಾಭವನದಲ್ಲಿ ಆಯೋಜಿಸಿದಂತಹ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪರಶುರಾಮ ಪ್ರತಿಮೆಯ ನೈಜ ವಿಚಾರದ ಕುರಿತು ನಾಗರಿಕರೊಬ್ಬರು ಜಿಲ್ಲಾಧಿಕಾರಿ ಅವರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದರು. ಇದರ ಕುರಿತು ಪುರಸಭಾ ಸದಸ್ಯ ಶುಭದ್ರಾವ್ ಅವರು ಚಿತ್ರೀಕರಣ ಮಾಡ್ತಾ ಇದ್ದ ವಿಚಾರದಲ್ಲಿ ಶಾಸಕರು ಆಕ್ಷೇಪವನ್ನು ವ್ಯಕ್ತಪಡಿಸಿ ಮೊಬೈಲ್ಗಳನ್ನು ಸೀಸ್ ಮಾಡುವಂತೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಸೂಚನೆಯನ್ನು ನೀಡಿದರು. ಇದರಿಂದ ಆಕ್ರೋಶ ಭರಿತಗೊಂಡಂತಹ ಪುರಸಭಾ ಸದಸ್ಯ ಶುಭದ್ರಾವ್, ಇದು ಸಾರ್ವಜನಿಕ ಸಭೆಯಾಗಿದೆ, ಯಾಕೆ ಮೊಬೈಲ್ ಸೀಸ್ ಮಾಡಬೇಕೆಂದು ಸಭೆಯಲ್ಲಿ ಪ್ರಶ್ನೆ ಮುಂದಿಟ್ಟರು. ಆಗ ಶಾಸಕ ಸುನಿಲ್ ಕುಮಾರ್ ಹಾಗೂ ಪುರಸಭಾ ಸದಸ್ಯ ಶುಭದ್ರಾವ್ ನಡುವೆ ವಾಗ್ವಾದವು ಕೂಡ ನಡೆದಿತ್ತು. ಎಲ್ಲ ಬೆಳವಣಿಗೆಯ ನಡುವೆ ವೇದಿಕೆಯಿಂದ ಕೆಳಗಿಳಿದಂತಹ ಡಿವೈಎಸ್ಪಿ ಅರವಿಂದ್ ಕಲ್ಲಗುಚ್ಚಿ ಅವರು ವಿಡಿಯೋ ಚಿತ್ರೀಕರಣ ನಡೆಸಿದಂತೆ ಪುರಸಭಾ ಸದಸ್ಯ ಶುಭದ್ರಾವ್ ಅವರಿಗೆ ತಾಕೀತು ಮಾಡಿದರು. ಇಬ್ಬರ ನಡುವೆ ಮಾತಿನ ಚಕಮಕಿ ಮುಂದುವರೆದಿತ್ತು. ಬಳಿಕ ಡಿವೈಎಸ್ಪಿ ಚಪ್ಪಾಳೆ ತಟ್ಟುತ್ತಾ ನೀವು ಮಾಡುವುದನ್ನು ಮಾಡಿ ಎನ್ನುವಂತಹ ರೀತಿಯಲ್ಲಿ ವ್ಯಂಗ್ಯವಾಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಇಲ್ಲಿ ಕೇಳಿ ಬಂದಿದೆ. ಒಟ್ಟಾರೆಯಾಗಿ ಈ ಒಂದು ಬೆಳವಣಿಗೆ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಸರ್ಕಾರದ ಈ ಕಾರ್ಯಕ್ರಮಕ್ಕೆ ಭಾರಿ ನಿರೀಕ್ಷೆಯನ್ನಿಟ್ಟುಕೊಂಡು ಜನ ಆಗಮಿಸಿದ್ರು. ಆದರೆ ಇಲ್ಲಿ ಮಾತ್ರ ಎಲ್ಲಾ ವಿಚಾರವನ್ನ ಗೌಪ್ಯ ಇಡಲಾಗಿತ್ತು. ಅರ್ಜಿ ಸ್ವೀಕೃತಿಯಾಗಲಿ, ವಿಲೇವಾರಿ ಮಾಡಿದಂತಹ ವಿಚಾರವಾಗಲಿ ಯಾವುದು ಕೂಡ ಬಹಿರಂಗವಾಗಿಲ್ಲ. ಜನತೆಗೆ ನಿರೀಕ್ಷಿತ ಸ್ಪಂದನೆ ಸಿಗದೆ ಕೇವಲ ಅರ್ಜಿ ಸ್ವೀಕೃತಿ ಕಾರ್ಯಕ್ರಮವಾಗಿ ಗಮನ ಸೆಳೆಯಿತು ಎನ್ನುವ ಆರೋಪ ಕೂಡ ಕೇಳಿ ಬಂದಿದೆ. ಧ್ವನಿವರ್ಧಕವನ್ನು ಕೂಡ ಬಳಕೆ ಮಾಡದಂತೆ ಕಟ್ಟಪ್ಪಣೆ ನೀಡಿದಂತಹ ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮದ ಕೊನೆಯಲ್ಲಿ 92 ಅರ್ಜಿಗಳು ಸ್ವೀಕೃತಿಯಾದ ವಿಚಾರ ಮಾತ್ರ ಸಭೆಗೆ ತಿಳಿಸಿದ್ದು, ಇದರಿಂದ ರಾಜ್ಯ ಸರ್ಕಾರಕ್ಕೆ ಜನತೆಯ ಪರ ಕಾಳಜಿ ಇಲ್ಲ ಎನ್ನುವ ರೀತಿಯಲ್ಲಿ ಈ ಜನಸ್ಪಂದನ ಸಭೆ ನಡೆದಿತ್ತು ಎನ್ನುವಂತಹ ಆರೋಪವನ್ನು ಸಾರ್ವಜನಿಕರು ಮಾಡಿದ್ದಾರೆ. ಯಾಕೆ ಮೊಬೈಲ್ ಸೀಸ್ ಮಾಡಬೇಕು? ಸಾರ್ವಜನಿಕ ಸಭೆ ಇದು. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು ಒಂದು ಕರ್ನಾಟಕ ಜನರ ಸಮಸ್ಯೆಯನ್ನು ಆಲಿಸುವ ನಿಟ್ಟಿನಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತು ಕಾರ್ಕಳದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿ ನಾರಾಯಣಗುರು ಸಭಾಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು. ತಹಶೀಲ್ದಾರರು ಮತ್ತು ಕೆಲವು ಇಲಾಖೆಯ ಅಧಿಕಾರಿಗಳು ಕಷ್ಟಪಟ್ಟು ಈ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಆದರೆ ಇಲ್ಲಿ ಶಾಸಕರ ವರ್ತನೆ ಮತ್ತು DSP ಅವರ ವರ್ತನೆಯನ್ನು ನಾವು ಅದನ್ನು ಬಲವಾಗಿ ಖಂಡಿಸ್ತಾ ಇದ್ದೇವೆ. ಪರಶುರಾಮನ ವಿಚಾರವಾಗಿ ಒಬ್ಬರು ಪ್ರಶ್ನೆಯನ್ನು ಕೇಳುವಾಗ ಕಾರ್ಕಳದ ಶಾಸಕರು ವಿಚಲಿತರಾಗ್ತಾರೆ. ಅವ್ರು ಯಾಕೆ ವಿಚಲಿತರಾಗಬೇಕು? ಅವರು ತಪ್ಪು ಮಾಡದೇ ಇದ್ದರೆ ಯಾರೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ, ಪತ್ರಿಕಾ ಮಾಧ್ಯಮದವರು ಯಾರು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ, ಅವರಿಗೆ ವಿಡಿಯೋ ರೆಕಾರ್ಡ್ ಮಾಡಿದಂಥ ಅವರು ತಾಕೀತು ಮಾಡ್ತಾರೆ. ಅದಂತೆ ನಾನು ಮೊಬೈಲಲ್ಲಿ ವಿಡಿಯೋ ರೆಕಾರ್ಡ್ ಮಾಡುವಾಗ ನನ್ನ ಮೊಬೈಲನ್ನು ಸೀಸ್ ಮಾಡಿ ಅನ್ನುವಂಥ ಆದೇಶವನ್ನು DSPಗೆ ಕೊಡ್ತಾರೆ. ಕಾರ್ಕಳದ DSP ಅವರು ನನ್ನನ್ನು ಅರೆಸ್ಟ್ ಮಾಡ್ತೇನೆ ಅಂತ ಧಮಕಿ ಕೊಡ್ತಾರೆ. DSP ಅವರು ನಾವಿಲ್ಲಿ ಅರೆಸ್ಟ್ ಆಗಲಿಕ್ಕೆ ಇಲ್ಲಿ ಬಂದಿರೋದು, ನಾವು ಬಂದಿರೋದು ಆಮಂತ್ರಣದ ಮೇರೆಗೆ ಜನಪ್ರತಿನಿಧಿಗಳಾಗಿ ಜನಸಂಪರ್ಕ ಸಭೆಗೆ ಬಂದು ನಮ್ಮ ಸಮಸ್ಯೆಯನ್ನು ಇಲ್ಲ ಜಿಲ್ಲಾಧಿಕಾರಿ ಅವರಿಗೆ ತೋರಿಸಲಿಕ್ಕೆ. DSP ಅವರು ನಮಗೆ ತಾಕತ್ತು ಮಾಡ್ತಾರೆ, ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಹೇಳ್ತಾರೆ, ನನ್ನ ಮೊಬೈಲನ್ನು ಸೀಸ್ ಮಾಡ್ತೇನೆ ಹೇಳ್ತಾರೆ. ಕಾರ್ಕಳ ತಹಶೀಲ್ದಾರ್ ಶಾಸಕರು ಹೇಳ್ತಾರೆ ಮೊಬೈಲನ್ನು ಸೀಸ್ ಮಾಡಿ ಹೇಳಿ. ನಾವು ಮೊಬೈಲ್ ಸೀಸ್ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಇಲ್ಲಿ ನಾವು ಬಂದಿರೋದಾ? ಹಾಗಾದ್ರೆ ಜನಸಂಪರ್ಕ ಸಭೆಗೆ ಅರ್ಥ ಏನಿದೆ? ಇದು ಕೇವಲ ಕಾಟಾಚಾರಕ್ಕೆ ನಡೆದ ಸಭೆ. ಕಾರ್ಕಳದ ತಹಶೀಲ್ದಾರರು ಮತ್ತು ಅಧಿಕಾರಿಗಳು ತುಂಬ ಕಷ್ಟಪಟ್ಟು ಇಲ್ಲಿ ಸಭೆಯನ್ನು ಅರೇಂಜ್ ಮಾಡಿದ್ದಾರೆ. ಅದರ ಬಗ್ಗೆ ನಮಗೆ ಗೌರವ ಇದೆ. ಆದರೆ ಈ ದೂರನ್ನು ನಾವು ನೇರವಾಗಿ ಮುಖ್ಯಮಂತ್ರಿ ಅವರಿಗೆ ಕೊಡ್ತಾ ಇದ್ದೇವೆ. ಯಾಕಂದರೆ ಶಾಸಕರ ವರ್ತನೆ ಮತ್ತು DSP ಅವರ ವರ್ತನೆ ವಿರುದ್ಧ ನಾವು ಖಂಡಿತವಾಗಿ ನಾವು ಮುಖ್ಯಮಂತ್ರಿಗಳಿಗೆ ದೂರನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಕೆಲವು ಅಧಿಕಾರಿಗಳು ಸಭೆಯನ್ನು ಮುಗಿಸಲಿಕ್ಕೆ ಭಾರಿ ತುರಾತುರಿಯಲ್ಲಿ ಕೆಲಸ ಮಾಡ್ತಾರೆ. ಯಾಕೆ ಆ ಕಾಟಾಚಾರಕ್ಕೆ ಯಾಕೆ ಮಾಡಬೇಕು ಸಭೆ? ಶಾಸಕರು ಮೊಬೈಲನ್ನು ಸೀಸ್ ಮಾಡಿ ಅಂತ ಹೇಳುವ ಅನಿವಾರ್ಯತೆ ಏನುಂಟು? DSP ಬಂದು ನನ್ನನ್ನು ಅರೆಸ್ಟ್ ಮಾಡ್ತೇನೆ, ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತೇನೆ ಅಂತ ಹೇಳ್ತಾರೆ. ಆ ಅಧಿಕಾರ DSPಗೆ ಕೊಟ್ಟದ್ದು ಯಾರು? ನಮ್ಮ ಈ ಜನಸಂಪರ್ಕ ಸಭೆ ಇರುವುದು ನಮ್ಮ ಸಮಸ್ಯೆಯನ್ನು ಆಲಿಸಲಿಕ್ಕೆ, DSPಯ ದೌರ್ಜನ್ಯವನ್ನು ತೋರಿಸಲಿಕ್ಕಿಲ್ಲ. ಈ ಎಲ್ಲ ವಿಚಾರವನ್ನ ಮುಖ್ಯಮಂತ್ರಿಯವರ ಗಮನಕ್ಕೆ ನೇರವಾಗಿ ತರ್ತೇನೆ. DSP ಅವರನ್ನ ಅಮಾನತು ಮಾಡಬೇಕು ಹೇಳಿ ಈ ಮೂಲಕ ನಾನು ಆಗ್ರಹಿಸ್ತೇನೆ.